ನಾನು ಚರ್ಚ್ ಬದಿಗೆ ಬರಲಿಲ್ಲ. ಸಂಡೇ ಆದರೂ ಬರಬೇಕಿತ್ತು. ಸಂಡೇ ತುಂಬ ಜನ ಇರ್ತಾರಲ್ಲ, ನನಗೆ ಒಂಥರ ಪ್ರೇಯರ್ ಮಾಡಲಿಕ್ಕೆ ಚೆಂದ ಅನಿಸೋದಿಲ್ಲ. ನನಗೆ ಮತ್ತು ಜನಸಂದಣಿ ಅಂದರೆ ಆಗಲಿಕ್ಕಿಲ್ಲ ಆಯಿತಾ. ಹಾಗಾಗಿ ನಾನು ವೆಡ್ನೆಸ್ಡೇ ಥರ್ಸ್ಡೇ ಆಗಿ ಬರೋದು ಒಂದೊಂದು ಸಲ. ಆದರೂ ಈಗ ತುಂಬ ದಿನ ಆಯಿತು. ನನ್ನ ಕ್ಷಮಿಸ್ಬಿಡಿ ಆಯಿತಾ ಗಾಡ್. ಮತ್ತು ನನಗೆ ತುಂಬ ಅಮ್ಮನ ನೆನಪಾಗ್ತುಂಟು. ನೀವೆಲ್ಲ ನನ್ನ ನೋಡ್ತಾ ಇದ್ದೀರಾ? ಹಾಯ್ ಆಯಿತಾ. ನಾನು ಸ್ಟೆನಿಟಾ ಹೇಳಿ. ನೀವು ನನ್ನ ನೋಡಿದ್ದೀರಲ್ಲ ಮುಂಚೆ, ನಮ್ಮ ಕಾಲೇಜಿಗೆ ನೀವು ಒಂದು ಸಲ ಬಂದಿದ್ರಲ್ಲ, ಹಾಗೆ ನೀವು ನೋಡಿದ್ದೀರಲ್ಲ. ಹಾಂ, ನಾನೇ. ಹಾಗೇ ಅಮ್ಮನ ನೆನಪು ಜಾಸ್ತಿ ಆಗಿದ್ದರಿಂದ ನನಗೆ ಮತ್ತು ನಾನು ಯಾರ ಹತ್ರ ಅಂತ ಶೇರ್ ಮಾಡಿಕೊಳ್ಳೋ ಹುಡುಗಿ ಅಲ್ಲ. ಹಾಗಾಗಿ ನಾನು ದೇವರ ಹತ್ರವೇ ಎಲ್ಲ ಸಹ ಶೇರ್ ಮಾಡೋದು. ಹಾಗೆ ಬಂದೆ, ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಲಿಕ್ಕೆ ಉಂಟಾಯ್ತಾ ನನಗೆ. ಓ ಯೇಸು, ನನ್ನನ್ನು ಉತ್ತರಿಸು, ನನ್ನನ್ನು ಕಾಪಾಡು. ದೇವರೇ, ನನಗೆ ತುಂಬ ಚಿಂತೆ ಆಗಲಿಕ್ಕೆ ಉಂಟಾಯ್ತಾ. ನಾನು ನಿನ್ನ ಹತ್ರ ಬೇರೆ ಏನು ಕೇಳಲಿಕ್ಕಿಲ್ಲ. ನನಗೆ ದಯವಿಟ್ಟು ನನ್ನ ರಾಬರ್ಟ್ನನ್ನು ಒಂದು ವಾಪಸ್ ಕಳಿಸಿಕೊಡಾಯ್ತಾ. ಅದು ಒಂದೇ ನಂದು ಪ್ರೇಯರ್. ನೊಟ್ಟಿಗೆ ಇದ್ದ ಒಂದೊಂದು ಕ್ಷಣ ಸಹ ನನಗೆ ಮರೀಲಿಕ್ಕೆ ಸಾಧ್ಯವಿಲ್ಲ ಆಯಿತಾ. ದಯವಿಟ್ಟು ದೇವರೇ, ಇದೊಂದು ಉಪಕಾರ ಮಾಡು. ನಾನು ಮತ್ತೆಂತ ಕೇಳುವುದಿಲ್ಲ. ಮತ್ತು ನನಗೆ ಈಗೀಗ ತುಂಬ ಅಮ್ಮನ ನೆನಪಾಗ್ತದೆ ಯೇಸು. ದಯವಿಟ್ಟು ನೀವು ನನಗೆ ಏನಾದರೂ ನನಗೆ ಒಂದು ಒಳ್ಳೆ ಕೆಲಸ ಕೊಡಿಸಿ ಆಯಿತಾ. ನನಗೆ ಈ ಕೆಲಸದಲ್ಲಿ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಏನೂ ಇಲ್ಲ. ಓ, ಮೇಡಮ್ನ ಫಾಲೋ ಮಾಡ್ಕೊಂಡು ಬಂದರೆ ಈ ಮೇಡಮ್ ಚರ್ಚಿಗೆ ಬಂದದ್ದ ಅಂದರೆ ಮೇಡಮ್ ಕ್ರಿಶ್ಚನ ಕತೆ ಪುಡ್ಚಾಯ್ತು ಈಗ. ಏ ದೇವ್ರೆ, ಅಲ್ಲ ಇದು ಎಂಥ ಕತೆ ಐತೆ. ದೇವರಿಗೆ ಯಾಕೆ ನನ್ನ ಮೇಲೆ ಈ ನಮನೆ ಸಿಟ್ಟು ನಂಗೆ ಗೊತ್ತಿಲ್ಲ. ನನ್ನ ಅಮ್ಮನವರು ಸುಮ್ಮನೆ ಇಕ್ಕಂತಾಳ ಕ್ರಿಶ್ಚನ್ ಅಂತ ಗೊತ್ತಾರೆ. ನಮ್ಮ ಮಗಳು ಹುಡಿ ಮಾಡಿಸ್ತಾಳೆ ನಂದು ಅಷ್ಟೇ ಮಾತ್ರ. ಇದು ಅಪೋಪ ಕತೆ ಅಲ್ಲ. 6 ತಿಂಗಳಿಂದ ನಾನು ಕಾದು ಒಂದು ದಿನ ಮಾತಾಡ್ಸೋಕೆ ಧೈರ್ಯ ಇರಲಿಲ್ಲ. ಇಷ್ಟು ದಿನಕ್ಕೆ ಇವತ್ತು ಧೈರ್ಯ ಮಾಡ್ಕೊಂಡ್ರೆ ದೇವ್ರೆ, ಇಲ್ಲಿ ಕಂಡ್ರೆ ಹಿಂಗಾಗಿಬಿಡ್ತಲ್ಲ. ಅಲ್ಲ, ಬೇರೆ ಜಾತಿ ಅಂದರೆ ನಮ್ಮ ಮನೇಲಿ ನಾನು ಓಡಿಸಿದ್ರೆ, ಇನ್ನು ಅಂಥದ್ರೊಳಗೆ ಬೇರೆ ಧರ್ಮದವಳನ್ನ ಮದುವೆ ಹಾಕೋದಂದರೆ ಕಷ್ಟ ಸಾಧ್ಯ ಅಂತ ಸಾಧ್ಯವೇ ಇಲ್ದಿಪ್ಪ ಮಾತು. ನನ್ನ ಅಮ್ಮ ಕಂಡ್ರೆ ಒಳ್ಳೆ ಆಚೀಚೆ ಮನೆದಾದ್ರೂ ಹೆಣ್ಮಕ್ಳನ್ನ ತಂದು ಕೊಟ್ಟು ಹಂಗಿದ್ದಾಳೆ. ಅಂಥದ್ರೊಳಗೆ ಈಗ ಬೇರೆ ಧರ್ಮದವ್ರಂದ್ರೆ ಒಪ್ತಾಳ? ಇಲ್ಲಪ್ಪ, ನನ್ನ ಚರ್ಮ ಸುಲಿದೇ ಹಾಕ್ತಾಳೆ ನನ್ನ ಅಮ್ಮ. ಅದು ಹೇರ್ ಸ್ಟೈಲೆಲ್ಲ ಎಷ್ಟು ಚೆಂದ ಇತ್ತಲ್ಲ, ಸ್ಮೂತ್ ಹೇರ್ ಸ್ಟೈಲ್. ಅಲ್ಲ, ಇಷ್ಟು ದಿನ ಆದಮೇಲೆ ಫಸ್ಟ್ ಟೈಮ್ ಅವರು ಒಬ್ಬರೇ ಸಿಕ್ಕಿರು. ಇಂಥ ಚಾನ್ಸ್ ಯಾರು ಮಿಸ್ ಮಾಡ್ತಾರ? ಇವತ್ತು ನನ್ನ ಮನಸ್ಸಲ್ಲಿದ್ದದ್ದೆಲ್ಲ ಹೇಳಿಕೆ. ಇವತ್ತಿನವರೇ ಮಾತಾಡಲಿಲ್ಲ, ಬರೀ ಲುಕ್ ಅಷ್ಟೇ. ಯಾರೋ ಅವರು ಲುಕ್ ಕೊಟ್ಟು ಹೋಗ್ತಿದ್ರು, ಅವ್ರ ಮನಸ್ಸಲ್ಲೂ ಏನಾರು ಸ್ವಲ್ಪ ಇರುತ್ತೆ. ಧೈರ್ಯ ಮಾಡಿ ಮಾತಾಡ್ತೆ. ಅಮ್ಮನ ವಿಷಯ ಎಲ್ಲ ಕಡೆಗೆ ಯೋಚನೆ ಮಾಡುವ. ಈಗ ಫಸ್ಟ್ ಇನ್ನು ಏಗಲಿ ಸಿಕ್ಕುದ ಏನೋ ಹಿಂಗೆ ಒಬ್ಬರೇ. ಈಗ ಎಂತೈತೆ ಹೇಳಿ ಬಿಡುದ, ಒಂದು ಸುಳ್ಳು ಹೇಳಿಬಿಡುದ ನಾನು ಕ್ರಿಶ್ಚನ್ ಅನ್ಕಂಡ. ಎಂಥದ್ದು ಕಾಂಬ ಫಸ್ಟ್ ಹೋಗಿ ಮಾತಾಡಿಸ್ದೆ. ಆಹಾ, ಆ ಹೇರ್ ಸ್ಟೈಲ ಕಣ್ಣು ಮುಚ್ಕೊಂಡದ್ದು ಎಷ್ಟು ಚಂದ ಕಾಣ್ತಿದ್ರು ಇವರು. ಸತ್ಯಕ್ಕೂ ನಂದೇ ಕಣ್ಣು ಹತ್ತಿ ಇವರಿಗೆ. ಇವರ ಅಮ್ಮನ ಹತ್ರ ಒಂದು ದೃಷ್ಟಿ ತೆಗೋಕೆ ಹೇಳಕ್ಕೆ. ಯಾರೋ ನಿಂತಂಗಿದೆಯಲ್ಲ ಎದುರುಗಡೆ. ನೀವು ಸರ್, ನೀವು ಪದ್ಮಪ್ಪ? ಹೌದು ನಾನೇ. ಯಾಕೆ ಮೇಡಮ್, 6 ತಿಂಗಳಿಂದ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ನನ್ನ ಹೆಸರು ಕೂಡ ನಿಮ್ಮ ಕನ್ಫ್ಯೂಷನ್ನಾ? ಇಲ್ಲ, ಹಾಗೇನಿಲ್ಲ. ಚರ್ಚಲ್ಲಿ ನೋಡಿದ್ನಲ್ಲ, ಹಾಗಾಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ನೀವೇನು ಇಲ್ಲಿ? ನಾನು ಸಹ ಹೀಗೆ ಪ್ರೇಯರ್ ಮಾಡಲಿಕ್ಕೆ ಅಂತ ಬಂದೆ. ಓಹೋ, ಆಗ ಒಳ್ಳೆಯದಾಯಿತು, ಕೂತ್ಕೊಳ್ಳಿ. ಎಂತ ಮಾಡೋದೀಗ, ನಂಗೆ ಅರ್ಥವೇ ಆಗ್ತಿಲ್ಲಲ್ಲ. ಅಮ್ಮನೇ ಕೊಂಡು ಮುಂದೆ ಬಂದಂಗಿತ್ತು, ಹುಲ್ರಪ್ಪು ಕೋಲೆ ತಕ್ಕ ಬಂದಂಗಿತ್ತಪ್ಪ ಅಮ್ಮ. ಕೂತ್ಕೊಂಬ, ಅವರು ಈ ಚಾನ್ಸು ಮಿಸ್ ಮಾಡೋಕ್ಕತ್ತಿಲ್ಲ. ಆದಂಗ ಇಲ್ಲಿ ಕಡೆಗೆ ಅಂತ ಹತ್ಕೊಂಬ ಈಗ ಕೂತ್ಕೊಂತೆ. ನೀವು ಕೂಡ ಇದೇ ದಿವಸ ಬರೋದಾ ಚರ್ಚಿಗೆ? ಹಾಗೆಂತ ಇಲ್ಲ,
ಯಾವಾಗಾದರೂ ಹಾಗೆ ಹಾಗೆ. ಹೌದಾ? ನಾನು ಕೂಡ ನನಗೆ ಜಾಸ್ತಿ ಜನ ಇದ್ರೆ ಆಗಲಿಕ್ಕಿಲ್ಲ. ನಾನು ಹಾಗಾಗಿ ಹೀಗೆ ವೀಕ್ ಮಿಡಲಲ್ಲೇ ಬರೋದು, ಜನ ಕಮ್ಮಿ ಇರ್ತದಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಲ್ಲ, ನೀವು ಜನ ಎಲ್ಲ ಮಾತೆಲ್ಲ ಅಂದರೆ ಸ್ವಲ್ಪ ಕಡಿಮೆ ಅಲ್ಲ ಮೇಡಮ್. ಹಾಂ, ನಿಮ್ಮನ್ನು ನಾನು ಅಬ್ಸರ್ವ್ ಮಾಡಿದ್ದೇನೆ. ನೀವು ಕೂಡ ತುಂಬ ಸೈಲೆಂಟ್ ಅಲ್ಲ? ಹೌದೌದು, ನಾನು ತುಂಬ ಸೈಲೆಂಟ್. ನಾನು ಸೇಮ್ ನಿಮ್ಮ ಹಾಗೇನೆ, ಸೇಮ್. ನಿಮ್ಮ ಊರು ಇಲ್ಲೇನಾ? ಮನೆ ಇಲ್ಲೇ ಬರ್ತದ ನಿಮ್ಮದು? ದೂರ ಕುಂದಾಪುರದ ಹತ್ರ, ಆದರೆ ನಾವು ಇಲ್ಲಿ ಶಾಪಿಂಗಿಗೆಲ್ಲ ಬ್ರಹ್ಮರಕ್ಕೆ ಬಪ್ಪದು ಹಾಗೆ. ಓಹೋ, ನಿಮ್ಮದು ಮಾತಲ್ಲೇ ಗೊತ್ತಾಗ್ತದೆ ನೀವು ಕುಂದಾಪುರ ಕನ್ನಡ ಮಾತಾಡುವಾಗ. ಕಾಲೇಜಲ್ಲಿ ಸಹ ನೀವು ಶುದ್ಧ ಕನ್ನಡ ಮಾತಾಡುವಾಗ ಸಹ ಮಧ್ಯ ಮಧ್ಯ ಅದು ಒಂದೊಂದು ಬರ್ತದಲ್ಲ ಕುಂದಾಪುರ ಕನ್ನಡ ಭಾಷೆ. ನಾನೇ ಎಣಿಸಿದ್ದೆ. ಆಯಿತು, ಹಾಗಾದರೆ ನೀವು ಪ್ರೇಯರ್ ಮಾಡಿ ಆಯಿತಾ? ನಾನು ಹೋಗ್ತೇನೆ, ನನಗೆ ಬೇರೆ ಕೆಲಸ ಉಂಟು. ಅದು ಹೊರಟಾಯ್ತಾ? ಹಾಂ, ಹೊರಟಾಯಿತು. ಈಗ ಸ್ವಲ್ಪ ಬಿಸಿ, ಕಾಲೇಜಲ್ಲಿ ಸಿಗ್ತೇನೆ ಆಯಿತಾ? ಬರ್ತೇನೆ. ಮೇಡಮ್ ಮೇಡಮ್ ಅಲ್ಲಕ್ಕ, ಈಗ ಸಿಕ್ಕದ ಬಾಯಿಗೆ ಬರ್ತಿದ್ದಂಗೆ ಆಯ್ತಲ್ಲ. ಎಂತೆಲ್ಲ ಹೇಳ್ಕಂತ ಎಣಿಸ್ಕೊಂಡಿದ್ದೆ. ಛೇ, ಎಂತ ನಿಮಗೆಲ್ಲ ನಗು ಅಲ್ದ? ನಾಗಾಡ್ದೆ ನಿಮಗೇನೆ ಮರ್ರೆ. ಎಲ್ಲ ನೀವೆಲ್ಲ ಮದುವೆ ಎಲ್ಲ ಸೊಟ್ಲ ಇರಿ. ನಮ್ಗಿಲ್ಲಿ 30 ವರ್ಷ ಇನ್ನು ಹುಡುಗಿ ಸೊಟ್ಟ ಇರಲಿಲ್ಲ. ನಮ್ಮ ಕತೆ ನಮಗೆ ಗೊತ್ತು. ಆಯ್ಲಿ, ಎಂಥದ್ದು ಒಂದು ನಗಾಡ್ತೀರಿ ಅಲ್ಲ, ಅದೇ ಒಂದು ಖುಷಿ. ಮತ್ತು ನಗಾಡೋದಷ್ಟೇ ಅಲ್ಲ, ಲೈಕ್ ಮಾಡೋದು ಮರುಕಾಗ. ಮತ್ತು ಈ ಹುಡುಗಿ ಒಡ್ಡಿಲಿ ನಂಗೆ ಅನ್ಕ ಕಾಮೆಂಟಲ್ಲಿ ಹೇಳ್ಕಕ್ಕ ಬತ್ತೋ.